ಪುತ್ತೂರು ಇತಿಹಾಸ ಪ್ರಸಿದ್ಧ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಈ ವರ್ಷದ ಜಾತ್ರೆ ಉತ್ಸವವು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ನಮ್ಮ ರವಿಷ್ಠಂತ್ರಿಗಳ ಅಶೋಕ್ ಕುಮಾರಯವರ ಮಾರ್ಗದರ್ಶನದಿಂದ ಎಲ್ಲ ಅರ್ಚಕರಿಂದ ಸಿಬ್ಬಂದಿ ವರ್ಗ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಬಹಳ ಸಡಗರದಿಂದ ಸಂಭ್ರಮದಿಂದ ವಿಜೃಂಭಣೆಯಿಂದ ನಡೆದಿದೆ. ನಮ್ಮ ಈ ವರ್ಷದ ಜಾತ್ರೆ ಉತ್ಸವವು ನಿಜವಾಗಿಯೂ ಇದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಜಾತ್ರೆ. ನೋಡಿ, ಈ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಜಾತ್ರೆ ಅಂತ ಹೇಳಿ ನಾನು ನಿಮ್ಮನ್ನು ಖುಷಿಪಡಿಸೋದಕ್ಕೋಸ್ಕರ ಹೇಳುವುದಿಲ್ಲ. ಎಲ್ಲ ವಿಷಯದಲ್ಲಿಯೂ ಇವತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಇನ್ನಿತರ ಯಾವುದೇ ಕಾರ್ಯಕ್ರಮ ಆಗಲಿ, ಮೊದಲು ಕೇಳೋದು ಊಟ ಹೇಗಿದೆ ಅಂತೇಳಿ. ಇಲ್ಲಿ 3 ಲಕ್ಷಕ್ಕಿಂತಲೂ ಅಧಿಕ ಭಕ್ತಾದಿಗಳು ಇವತ್ತು ಅನ್ನಪ್ರಸಾದ ಸ್ವೀಕರಿಸುವಂಥ ಕೆಲಸ ಆಗಿದೆ. ನೋಡಿ, ಯಾರಾದರೂ ಅನ್ನಪ್ರಸಾದ ಬಗ್ಗೆ ಯಾರೂ ಕೂಡ ಏನೂ ಹೇಳಿಲ್ಲ, ಅಷ್ಟು ಒಳ್ಳೆಯದಲ್ಲೇ ಆಗಿದೆ. ಎಲ್ಲ ಬಗೆ ಬಗೆಯ ತಿಂಡಿಗಳು, ಊಟದ ವ್ಯವಸ್ಥೆ. 5 ಗಂಟೆಗೆ ಇದು ಹೊರಗೆ ರಾತ್ರಿ ಆ ರಥೋತ್ಸವದ ದಿವಸ 10-11 ಗಂಟೆವರೆಗೂ ಅನ್ನ ನೀಡುವ, ನಿರಂತರವಾಗಿ ಸ್ಟಾಪೇ ಇಲ್ಲ. ನೀವು ಅನ್ನ ಕೊಡುವಂಥ ವ್ಯವಸ್ಥೆ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಿದೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸಿದ್ದಾರೆ. ಅದು ಅಷ್ಟು ಯಶಸ್ವಿಯಾಗಲು ಕಾರಣ ಯಾಕೆ ಅಂತ ಹೇಳಿದರೆ, ಪ್ರತಿ ದಿವಸ 12 ಗಂಟೆಗೆ ಅಲ್ಲಿ ಪಲ್ಲ ಪೂಜೆಯಾಗಿದೆ. ನಾವು ಗೋವಿಗೆ ಅನ್ನ ಇಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಮೀನಿಗೆ ಅನ್ನ ಹಾಕುವಂಥ ವ್ಯವಸ್ಥೆ ಮಾಡಿದ್ದೇವೆ, ಮತ್ತು ನಮ್ಮ ರಕ್ತೇಶ್ವರಿ ದೈವಕ್ಕೆ ನೈವೇದ್ಯ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವುಗಳಿಂದ ಮತ್ತು ಭಕ್ತಾದಿಗಳ ಸಹಕಾರದಿಂದ ಒಂದು ಅನ್ನಪ್ರಸಾದ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಕೂಡ ಇದನ್ನು ಹೊಗಳುವಂಥ ಕೆಲಸ ಕಾರ್ಯ ಆಗಿದೆ. ಅದಲ್ಲದೆ ದೇವಸ್ಥಾನಕ್ಕೆ ಹೂವು ಹಾಕುವ ವಿಷಯ, ಅದು ಕೂಡ ಬಹಳ ಅಚ್ಚುಕಟ್ಟಾಗಿದೆ. ಇತಿಹಾಸದಲ್ಲೇ ಅಷ್ಟು ಹೂವು ಇಷ್ಟರ ತನಕ ಆಗಲಿಲ್ಲ. ನಮ್ಮ ಇವರು ಪುಸ್ತಕದ ಅಂಗಡಿಯವರು, ಅವರು ದಿವಾಕರ್ ದಾಸ್ ಅವರು, SLV ದಿವಾಕರ್ ದಾಸ್ ಅವರು ಆ ಒಂದು ಮುತುವರ್ಜಿ ವಹಿಸಿ ಅವರ ಒಂದು ಸೇವೆಯನ್ನು ಮಾಡಿದ್ದಾರೆ. ಇದು ನಮ್ಮ ಸಮಿತಿಯ ಭಾಗ್ಯ. ನಿಜವಾಗಿ ಇತಿಹಾಸದಲ್ಲಿ ಇಷ್ಟು ಹೂವು ಹಾಕಲಿಲ್ಲ. ಎಲ್ಲ ವಿಷಯದಲ್ಲಿಯೂ ಇವತ್ತು ದೇವತಾ ಕಾರ್ಯ ವಿಷಯದಲ್ಲಿ ಆಗಲಿ, ಇವತ್ತು ಎಲ್ಲ ಸೇವೆಗಳನ್ನು ಮಾಡುವ ವಿಷಯದಲ್ಲಿ ಆಗಲಿ, ಮತ್ತು ನಮ್ಮ ಇಲ್ಲಿ ವೀರಮಂಗಲದ ವಿಷಯದಲ್ಲಿ ಸ್ನಾನಕ್ಕೆ ಹೋಗುವಾಗಲಿ, ನಿಮಗೆ ಒಂದನೇ ಇಷ್ಟೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿದ್ದಕ್ಕೆ ಈ ಇತಿಹಾಸದಲ್ಲೇ ಇಷ್ಟು ಜನಸಂಖ್ಯೆ ಸೇರಲಿಲ್ಲ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ನೀವೆಲ್ಲ ನೋಡಿದ್ದೀರಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಿದೆ ಅಂತ. ಎಲ್ಲ ಕಾರ್ಯಕ್ರಮಗಳು ನೋಡಿ, ಎಷ್ಟು ಜನ ಅಲ್ಲಿ ಸೇರಿದ್ದಾರೆ. ನಮ್ಮ ಅಮೃತ ಸ್ಥಾನಕ್ಕೆ ಹೋಗುವಲ್ಲಿ ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ. ಬರುವಾಗ ಬಸ್ಸಿನ ವ್ಯವಸ್ಥೆ ಕೂಡ, ಕಾಲು ಬೇನೆ ಕೈ ಬೇನೆಯವರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಎಲ್ಲವೂ ಕೂಡ ವ್ಯವಸ್ಥಿತ ರೂಪದಲ್ಲಿ ಒಂದು ಅಚ್ಚುಕಟ್ಟಾಗಿ ನಡೆದಿದೆ ಅಂತ ಹೇಳಿದ್ದಕ್ಕೆ ಮೊನ್ನೆ ಸೇರಿದ ಜನಸಂಖ್ಯೆಯೇ ಸಾಕ್ಷಿ. ಅವುಗಳ ಸೇವೆಗಳ ನೋಡಿ, ನಾವು ದೇವರ ಸವಾರಿ ಹೋಗುವುದು ದಿವಸ ಪ್ರತಿ ದಿವಸ ಒಟ್ಟು ಸೇರಿ 9,95,433 ರೂಪಾಯಿ ಸೇರಿದೆ. ಪ್ರತಿ ದಿವಸ ಕೂಡ ಅದನ್ನು ಕೌಂಟಾಗಿ ಅಕೌಂಟಿಗೆ ಹಾಕಿ ಹೋಗ್ತೇವೆ. ಬಟ್ಟಲು ಕಾಣಿಕೆಯಿಂದ 5,17,979 ರೂಪಾಯಿ ಸೇರಿದೆ. ಕಳೆದ ಸಲ ಇಂದ ಒಂದು 60,000 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆ ಎಲ್ಲ ವಿಷಯದಲ್ಲಿಯೂ ಕೂಡ ಸೇವೆಗಳ ವಿಷಯ ಆಗಿರ್ಬೋದು, ಅನ್ನಪ್ರಸಾದ ವಿಷಯ ಆಗಿರ್ಬೋದು, ದೇವತಾ ಕಾರ್ಯದ ವಿಷಯ ಆಗಿರ್ಬೋದು, ಹೂವು ಹಾಕುವ ವಿಷಯ ಆಗಿರ್ಬೋದು, ಎಲ್ಲ ವಿಷಯದಲ್ಲಿಯೂ ಇವತ್ತು ಜಾತ್ರೆ ಉತ್ಸವ ಮೇಲ್ಗೈ ಸಾಧಿಸಿದೆ. ಆದರೆ ನನಗೆ ಸ್ವಲ್ಪ ಬೇಸರ ಏನು ಅಂತ ಹೇಳಿದ್ರೆ, ಈ ಹಿಂದಿನಲ್ಲೇ ಟೀಕೆಗಳು ಬರ್ತಾ ಇವೆ. ಟೀಕೆಗಳು ಬರುವುದಂದರೆ, ಕೆಲವು ಜನ ತನ್ನ ರಾಜಕೀಯ ಲಾಭಕ್ಕೋಸ್ಕರ ದೇವಸ್ಥಾನವನ್ನು ಬಳಸಿಕೊಳ್ತಾರೆ. ಇನ್ನಿತರ ಕೆಲವು ಜನ ತಾನು ಶೈನಿಂಗ್ ಆಗಬೇಕು, ನಾವು ಮೊಬೈಲಲ್ಲಿಯ, ನಾವು TVಯಲ್ಲಿಯ ಏನಾದರೂ ಒಂದು ಹೇಳಿ ನಾವು ಶೈನಿಂಗ್ ಆಗಬೇಕೆಂಬ ಉದ್ದೇಶದಿಂದ ಮೊಸರಲ್ಲಿ ಕಲ್ಲು ಹುಡುಕುದಂತ ಹೇಳ್ತಾರಲ್ಲ, ಆ ರೀತಿ ಮಾಡಿದ್ದನ್ನು ನಾವು ಕಂಡಿದ್ದೇವೆ, ಇದು ಮಾಡಿದ್ದೇವೆ. ಉದಾಹರಣೆಗೆ ಈಗ ನಾವು ಇದರ ವಿಷಯ, ನಮ್ಮ ದೇವಮಾರು ಗದ್ದೆಯಲ್ಲಿ ಏಲಮಿಗೆ ಕೊಟ್ಟ ವಿಷಯ ನೋಡಿ. ಫಸ್ಟಿಗೆ ಭಕ್ತಾದಿಗಳ ಸಭೆಯಲ್ಲಿ ಹೇಳಿದರು, ನೀವು ಏಲಮು ಮಾಡದೆ ಕೊಟ್ಟಿದ್ದೀರಿ ಅಂತೇಳಿ. ಹೌದು, ಏಲಮ್ ಮಾಡದೆ ಕೊಟ್ಟಿದ್ದೇನೆ. ಇಷ್ಟ ತನಕ ನಿಮಗೆ 10 ವರ್ಷದ ರಿಕಾರ್ಡನ್ನು ತೆಗೆದು ತೋರಿಸ್ತೇನೆ. ಆ ಜಾಗ ಏಲಮೇ ಆಗಲಿಲ್ಲ. ಅದನ್ನು ನನಗೆ ಕೊಡಿ, ನಾವೊಂದು 2 ಲಕ್ಷ ಕೊಡ್ತೇವೆ ದೇವಸ್ಥಾನಕ್ಕೆ ಅಂತೇಳಿ ಬಂದವರು. ನಾನು ಕೊಟ್ಟೆ, ದೇವಸ್ಥಾನ ಭಂಡಾರಕ್ಕೆ ದುಡ್ಡಾಗಲಿಲ್ವ? ಇದು ನಾನು ಮಾಡಿದ್ದು ತಪ್ಪ? ನಮ್ಮ ಸಮಿತಿ ಮಾಡಿದ್ದು ತಪ್ಪ? ಅವರು ಬಂದು ಕೇಳಿದ್ದು ಅದು ಏಲಮಿಗೆ ಆಗೋದಿಲ್ಲ. ಆ ಕೇಳಿದ ವ್ಯಕ್ತಿ ಹತ್ರ ನಾನು ಕೇಳಿದೆ, ನೀವು ತೆಕ್ಕೊಳ್ತೀರಾ? ಏಲಮ್ ಆಗದಿದ್ದರೆ ನೀವೇ ಜವಾಬ್ದಾರಿ, ಆ 2 ಲಕ್ಷವನ್ನು ಕಟ್ಟಬೇಕು. ಅದು ಬೇಡ.
ಮತ್ತೊಬ್ಬರು ಹೇಳ್ತಾರೆ ಗೋಶಾಲೆ ಹತ್ರ ಅಲ್ಲಿ ತೆರವು ಮಾಡಿದ್ದೀರಿ, ಅಲ್ಲಿ 3 ಅಂಗಡಿ ಉಂಟು, ಅದನ್ನು ಅಲ್ಲಿ ಕೊಟ್ಟಿದ್ದೀರಿ ಅಂತೇಳಿ. ಅವ ಜಾತ್ರೆಯಿಂದ 1 ತಿಂಗಳು ಮೊದಲೇ ಬಂದಿದ್ದಾನೆ. ನಾವು ದಿನಕ್ಕೆ 4,000 ಅಂತ ಕೊಡ್ತೇವೆ, ಜಾತ್ರೆ ದಿವಸ 10 ದಿವಸ 20,000, 10,000ದಾಗೆ 10 ದಿನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಕೊಟ್ಟದ್ದು ತಪ್ಪ? ಅದನ್ನು ಹೇಗೆ ನಾನು ಏಲಂ ಇಡುವುದು? ಇದೆಲ್ಲ ಯಾರಿಗೋಸ್ಕರ? ಈಶ್ವರ ಭಟ್ರಿಗೆ, ಈಶ್ವರ ಭಟ್ರ ಸಮಿತಿಗೋಸ್ಕರನ? ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ದುಡ್ಡು ಬರಬೇಕು. ಯಾಕೆಂತೇಳಿ ಇವತ್ತು 1 ಕೋಟಿ ದಿವಕರನಿಗೆ ಕೊಡಬೇಕು, 11 ಲಕ್ಷ ಕೊಟ್ಟದ್ದಷ್ಟೇ. ಇನ್ನೊಂದು ಈಗ 23-24ಕ್ಕೆ ಮಾತುಕತೆ ಮಾಡ್ತೇವೆ, 2 ಕೋಟಿ ಜಾಗ ಪರ್ಚೇಸ್ ಆಗಬೇಕು. ಅಯ್ಯಪ್ಪನ ಗುಡಿಯ ಜಾಗ ಪರ್ಚೇಸ್ ಮಾಡಿದ್ದೇವೆ 25 ಲಕ್ಷಕ್ಕೆ, 10 ಲಕ್ಷ ಕೊಟ್ಟಿದ್ದೇವೆ. ಈ ದುಡ್ಡನ್ನೆಲ್ಲ ಎಲ್ಲಿಂದ ಭರಿಸುವುದು? ಸರ್ಕಾರ ಕೊಡ್ತಾರ? ಭಕ್ತಾದಿಗಳು ಕೊಡಬೇಕು. ಹೀಗೆಲ್ಲ ಮಾಡಿ ಹಾಗಂತೇಳಿ ವ್ಯಾಪಾರಸ್ಥರ ತಲೆ ಹೊಡೆದು ಮಾಡಲಿಲ್ಲ. ಪ್ರತಿಯೊಬ್ಬರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದಿದ್ದೇನೆ. ನೀವು ಮೊನ್ನೆ ಒಬ್ಬರು ಇದು ಪತ್ರಿಕಾಗೋಷ್ಠಿ ಕರೆದ್ರು, ಅವರ ಹಿನ್ನೆಲೆ ನೋಡಿ ನೀವು. ಮೊದಲು ಇಲ್ಲಿ ನಮ್ಮ ಮಂಗಳದೇವಿಯಲ್ಲಿ ಗಲಾಟೆ, ಇದು ನಮ್ಮ ವಿಟ್ಲದಲ್ಲಿ ಗಲಾಟೆ, ಮಂಗಳೂರಲ್ಲಿ ಕುದ್ರೋಳಲ್ಲಿ ಗಲಾಟೆ, ಪುತ್ತೂರಲ್ಲಿ ಗಲಾಟೆ. ಇದೆಲ್ಲ ಏನು? ವ್ಯಾಪಾರಸ್ಥರ ಮಧ್ಯೆ ಅವರಿಗೆ ಹೊಂದಾಣಿಕೆ ಇಲ್ಲದೆ ಅವರ ವೈಯಕ್ತಿಕ ವಿಷಯವನ್ನು ದೇವಸ್ಥಾನದಲ್ಲಿ ಹೇಳ್ತಾರೆ. ಮಹಾಲಿಂಗೇಶ್ವರ ದೇವರ ಭಕ್ತರಾದರೆ 3,000ಕ್ಕಿಂತ ಕರೀರಿ ಅಂತ ಹೇಳ್ತಾರೆ. ಈ ಹಿಂದೆ 10,000ದಿಂದ ಕರೆದದ್ದು. ಅವರೆಲ್ಲ ವ್ಯಾಪಾರಸ್ಥರು ಒಗ್ಗಟ್ಟಾಗಿ ದೇವಸ್ಥಾನಕ್ಕೆ ವಂಚನೆ ಮಾಡುವ ಕೆಲಸವನ್ನು, ಭಂಡಾರಕ್ಕೆ ದುಡ್ಡು ಬರದಾಗೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ. ಅವರ ಕೈಯಿಂದ ಈಗ ನಾವು 1,000ದಾಗೆ ತಗೊಂಡಿದ್ದೇವೆ. 10 ದಿವಸಕ್ಕೆ ಅವರ ಅಂಗಡಿ ಬಾಗಿಲಿಗೆ ಹೋಗಿ ಪಿಕಪ್ ಹೋಗಿ ಅವರ ವೇಸ್ಟೇಜ್ ಸಾಮಾನನ್ನು ತೆಕ್ಕೊಂಡು ಹೋಗುವ ಕೆಲಸ ಮಾಡಿದೆ. ಅದರಲ್ಲಿ ಒಂದು ಭಂಡಾರಕ್ಕೆ ಒಂದು 50,000 40,000 ಎಷ್ಟೋ ಉಳಿದಿದೆ. ಅದು ಭಂಡಾರಕ್ಕೆ ಅಲ್ವಾ? ಈಶ್ವರ ಭಟ್ರ ಕಿಸೆಗ? ಇದಕ್ಕೆಲ್ಲ ಟೀಕೆ ಮಾಡೋದು? ಇದೆಲ್ಲ ಅವರ ವೈಯಕ್ತಿಕ ಕಾರಣ. ಇವರೆಲ್ಲ ನೋಡಿ, ಈಗ ನಿಮ್ಮ ಜಾಯಿಂಟ್ ವೀಲಲ್ಲಿ ಎಷ್ಟು ಜನ, ಅದು 66 ಲಕ್ಷಕ್ಕೆ ಹೋಯ್ತು ಈ ಸಲ. ಮೊದಲು 38 ಲಕ್ಷಕ್ಕೆ 50 ಲಕ್ಷಕ್ಕೆ ಹೋಗಿದೆ. 38 ಲಕ್ಷ ಇದು ಕೊಟ್ಟಿದ್ದಾರೆ. 12 ಲಕ್ಷ ಕೊಡಲಿಲ್ಲ ಅಂತ ಕೇಸು ಮಾಡಿದ್ದೇವೆ. ಮತ್ತೇನು ದಿವಸ ವ್ಯಾಪಾರಸ್ಥರೆಲ್ಲ ಬಿಡ್ಡುದಾರರೆಲ್ಲ ಒಗ್ಗಟ್ಟಾಗಿ 18 ಲಕ್ಷ, ನಾನು 10 ಲಕ್ಷದಿಂದ ಕರೆದೆ, 18 ಲಕ್ಷಕ್ಕೆ ನಿಂತರು. ಅವರೆಲ್ಲ ಹೊಂದಾಣಿಕೆಯಿಂದ ಭಂಡಾರಕ್ಕೆ ಲಕ್ಷಗಟ್ಟಲೆ ಲಾಸ್ ಆಯಿತು. ಅದಕ್ಕೆ ನಾವು ಈ ಸಮಿತಿ ನಿರ್ಧಾರ ಮಾಡಿದ್ದೇವೆ, 35 ಲಕ್ಷದಿಂದ ಸ್ಟಾರ್ಟ್ ಮಾಡಿದೆವು. ಅದು ತಪ್ಪ? ಅವರ 66 ಲಕ್ಷಕ್ಕೆ ವ್ಯಾಪಾರ ಆಯಿತು. ಇನ್ನು ಬಿಡ್ಡುದಾರರು 66 ಲಕ್ಷಕ್ಕೆ ಫೈನಲ್ ಆಯಿತು. ಅವರು ಬಂದು ಅರ್ಧ ಕಟ್ತೇನೆ, ಅರ್ಧ ನಾವು ಮೊದಲೇ ಹೇಳಿದ್ದೇವೆ 24 ಗಂಟೆ ಒಳಗೆ ಕಟ್ಟಬೇಕಂತ ಹೇಳಿದ್ದೇನೆ. ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು. ನನಗೆ ನಮ್ಮ ಊರಿನವರೇ, ನನಗೆ ವಿಶ್ವಾಸ ಬಂತವರ ಮೇಲೆ, ನಾನು ಒಪ್ಪಿದೆ. ವಾಟ್ಸಪ್ಪಲ್ಲೆಲ್ಲ ಎಂಥ ಟೀಕೆ, ಹಾಗೆ ಹೀಗೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಅಂತೇಳಿ. ಇವತ್ತು ನೋಡಿ 66 ಲಕ್ಷ ನಮ್ಮ ಭಂಡಾರಕ್ಕೆ ಕಟ್ಟಲಿಲ್ವ ಅವರು? ಅವರಿಗೆ ನಾವು ಶಾಲು ಓದಿಸಿ ಅವರನ್ನು ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಎಷ್ಟು ಅವರಿಗೆ ಲಾಭ ಬಂದಿದ ನನಗೆ ಗೊತ್ತಿಲ್ಲ. 66 ಲಕ್ಷ ದೇವಸ್ಥಾನಕ್ಕೆ ಇವತ್ತು ನಮ್ಮ ತೊಟ್ಟಿಲಿನ ಮುಖಾಂತರ ಬಂದಿದೆ. ಅದಕ್ಕೆ ಅಷ್ಟು ಬೇಗ ಅಷ್ಟು ಟೀಕೆ ಮಾಡೋದು? ಇದೆಲ್ಲ ಯಾರ ಕೆಲಸ ನಾವು ಮಾಡೋದು? ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಬೇಕಾಗಿ ಮಾಡೋದಲ್ವ? ಮತ್ತು ಒಬ್ಬರು ನಿಮಗೆ ನಿನ್ನೆ ಅಂಗಡಿಗೆ ಹೋಗಿ ಚೀಟಿನ ಇದು ಮಾಡೋದು. ನಿಜವಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಈಶ್ವರ ಬೇಡೇಕರ್, ಲೋಕೇಶ್ ಗೌಡ, ರೋಹನ್, ಇವರೆಲ್ಲ ಯಾರು? ಮಹಾಲಿಂಗೇಶ್ವರ ದೇವರ ಭಕ್ತರು. ಎಷ್ಟೋ ತಿಂಗಳಿಂದ ಮಹಾಲಿಂಗೇಶ್ವರ ದೇವರ ಇಲ್ಲಿ ಚಾಕರಿ ಮಾಡ್ತಿದ್ದಾರೆ. ಅವರನ್ನೆಲ್ಲ ಸಮಿತಿಯ ಒಬ್ಬ ಸದಸ್ಯರನ್ನು ಕಳಿಸಿ, ಯಾರಾದರೂ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರದವರು ಇರ್ತಾರೆ, ಅವರ ವ್ಯಾಪಾರ ನೋಡಿ 50-100 ತೆಕ್ಕೊಳ್ಳಿ ಮಾರೆ, ಒಂದು ಸೀಲ್ ಹಾಕಿ ತೆಕ್ಕೊಳ್ಳಿ, ಮತ್ತು ಅವರಿಗೊಂದು ರಶೀದಿಯನ್ನು ಕೊಡಿ. ಅವರು ಕೆಲವು ಜನ 2 ದಿವಸ ಕಳೆದು ಬರ್ತೇವೆ, 3 ದಿವಸ ಬರ್ತೇವೆ, ಅವರಿಗೆ ರಶೀದಿ ಕೊಡಿ. ನೋಡಿ ಅದರದ್ದೆಲ್ಲ ಹೆಸರುಂಟು, ಯಾರದ್ದು ಎಷ್ಟೆಷ್ಟು ದುಡ್ಡು ತೆಕ್ಕೊಂಡಿದ್ದೇವೆ ಎಲ್ಲ ಇಲ್ಲಿ ಹೆಸರುಂಟು. 10 ರೂಪಾಯಿ ಕೂಡ ಭಂಡಾರಕ್ಕೆ ಅವರ ಕೈಯಿಂದ ಮುಟ್ಟಿದೆ. ಅಂದರೆ ಈ ಸಲದ ಸಂತೆ ವ್ಯಾಪಾರ ನೋಡಿ, ಒಟ್ಟು ನಮಗೆ ಜಾಯಿಂಟ್ ವೀಲಿಂದ 66 ಲಕ್ಷ ಬಂದಿದೆ. ಸ್ಟಾಲುಗಳಿಂದ 69,28,000 ಬಂದಿದೆ. 1,36,35,700 ರೂಪಾಯಿ ಇವತ್ತು ದೇವಸ್ಥಾನಕ್ಕೆ ಜಮೆಯಾಗಿದೆ. ಇದೆಲ್ಲ ಯಾರು? ಈಶ್ವರ ಬೇಡೇಕರ್, ರೋಹನ್, ಲೋಕೇಶ, ಪ್ರಕಾಶ್ ಗೌಡ ಇನ್ನಿತರ ಒಂದು ತಂಡವನ್ನು ಮಾಡಿ ನಾವೇ ಕಳಿಸಿದ್ದು. ಇದು ತಪ್ಪ? ಇದನ್ನೆಲ್ಲ ಚೀಟು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಹೀಗೆಲ್ಲ ಹೇಳ್ತಾರಲ್ಲ. ಇವರೆಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತರ. ಇವರೆಲ್ಲ ತನ್ನ ವೈಯಕ್ತಿಕ ಕಾರಣಗಳನ್ನು ಹಿಡಿದುಕೊಂಡು ತನ್ನ ಇದು ರಾಜಕೀಯಕ್ಕೋಸ್ಕರ ಇವರು ಶೈನಿಂಗ್ ಆಗಲಿಕ್ಕೆ ಮಾಡೋದು. ಇಡೀ ರಾಜ್ಯ ಬಿಟ್ಟು ದೇಶವೇ ಇವತ್ತು ಲಕ್ಷಗಟ್ಟಲೆ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ,
ಈ ಜಾತ್ರೆ ಒಳ್ಳೆಯದಾಗಿದೆ. ಹೇಗೆ ಆಗಿದೆ ಅಂತೇಳಿ ನಾನು ವಿವರಿಸೋದಿಲ್ಲ, ನಿಮಗೆಲ್ಲರಿಗೂ ಗೊತ್ತುಂಟಲ್ವ. ಇದೆಲ್ಲ ಮಾತ್ರ ಬೇಸರ ತಂದಿದೆ. ಇದಕ್ಕೆ ನಾವು ಏನು ಬೇಸರ ಮಾಡೋದಿಲ್ಲ. ಆದರೂ ನಾನು ಮುಂದಿನ ಕ್ರಮ ಏನು ಬೇಕು, ನಮಗೆ ಅಯ್ಯಪ್ಪನ ಗುಡಿ ತೆರವಾಗಬೇಕು, ಮತ್ತು ಇದು ರಕ್ತೇಶ್ವರಿ ದೈವಾರಿಕೆ ಅಲ್ಲಿ ಅದರ ಗುಡಿ ಆಗಬೇಕು, ಕೆರೆ ರಿಪೇರಿ ಆಗಬೇಕು, ಇನ್ನಿನ್ನು ಎಷ್ಟೋ ಜೀರ್ಣೋದ್ಧಾರ ಕೆಲಸಗಳುಂಟು. ನೋಡಿ, ಎಲ್ಲರೂ ಹೇಳ್ತಾರೆ ಬ್ರಹ್ಮ ಕಲಶದ ಹಾಗೆ ಇವತ್ತು ಪುತ್ತೂರು ಜಾತ್ರೆ ಆಗಿದೆ ಅಂತೇಳಿ. ಇದು ನಮ್ಮ ಪುತ್ತೂರಿನ ಜನತೆಗೆ ಹೆಮ್ಮೆಯ ವಿಷಯ. 5-6 ಮಂದಿ ಹೀಗೆ ಟೀಕೆ ಮಾಡಿದ್ದಾರೆ ವಿನಃ ಬೇರೆ ಯಾರೂ ಮಾಡಲಿಲ್ಲ. ಇದು ವಾಟ್ಸಪ್ಪಲ್ಲಿ ಹಾಕುವ ಹುಚ್ಚು, ಅವರಿಗೆ ಶೈನಿಂಗ್ ಆಗಬೇಕು. ಅದೆಲ್ಲ ದೇವಸ್ಥಾನವನ್ನು ಬಲಿ ಕೊಡಬೇಡಿ ದಯಮಾಡಿ. ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ತೇನೆ. ನನಗೆ ಇನ್ನೂ ದೇವಸ್ಥಾನ, ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು. ದೇಶವೇ ಮೆಚ್ಚುವಂಥ ಬ್ರಹ್ಮಕಲಶ ಮಹಾಲಿಂಗೇಶ್ವರ ದೇವಸ್ಥಾನದ್ದು ಜೀರ್ಣೋದ್ಧಾರ ಆಗಿ ಆಗಬೇಕು. ಎಲ್ಲ ಭಕ್ತಾದಿಗಳು ನಾನು ಕೇಳಿದ್ದನ್ನು ಕೊಟ್ಟಿದ್ದಾರೆ, ಸಹಕಾರ ಮಾಡಿದ್ದಾರೆ. ಹಾಗೆ ಇನ್ನು ಹೇಳಲಿಕ್ಕೆ ಹೋದರೆ ಎಲ್ಲ ವಿಷಯವೂ ಹೇಳಲಿಕ್ಕುಂಟು. ನಾನು ಇದರ ಬಗ್ಗೆ ಎಲ್ಲ ಹೆಚ್ಚು ಇದು ಮಾಡೋದಿಲ್ಲ, ಅಂದರೆ ನಮ್ಮ ಸ್ಪೀಡು ಕಡಿಮೆ ಆಗ್ತದೆ. ನಾವು ನಾಳೆಯಿಂದಲೇ ಮುಂದಿನ ಕ್ರಮದ ಬಗ್ಗೆ ನಾವು ಕೈಗೊಳ್ಳುತ್ತೇವೆ. ಮತ್ತು ಏನಾದರೂ ಈಗ ಸಿಡಿಮದ್ದಿನ ವಿಷಯ ಅದರಲ್ಲಿ ಉಂಟು. ಸಿಡಿಮದ್ದು ನಾವು ಭಕ್ತರಿಂದ ಸಿಡಿಮದ್ದು ಅಂತೇಳಿ ಕಳೆದ ಸಲ 8 ಲಕ್ಷ ರೂಪಾಯಿ, ಇದು 9 ಲಕ್ಷಕ್ಕೆ ಅವರೊಟ್ಟಿಗೆ ನಾವು ಮಾತುಕತೆ ಮಾಡಿ ಭಾಳ ಎಲ್ರಿಗೂ ಖುಷಿಯಾಗಿದೆ. ಇದು ದೇವಸ್ಥಾನಕ್ಕೆ 8 ಲಕ್ಷ ಟೆಂಡರು ದುಡ್ಡು ಉಳಿದಿದೆ. ಲಾಸ್ಟಿಗೆ ಭಕ್ತರಿಂದ ಕಲೆಕ್ಷನ್ ಮಾಡಿ 2.5 ಲಕ್ಷ ಕಡಿಮೆ ಬಂದಿದೆ ನನಗೆ. ಆಗ ನಾನು ರಾಧಾಕೃಷ್ಣ ನಾಯ್ಕ, ಭರತ್ ಆರಿಗರ ಹತ್ರ ಎಲ್ಲ ಕೇಳಿ ಈ 2.5 ಲಕ್ಷವನ್ನು ಅವರಿಗೆ ಕೊಡಿಸುವಂಥ ಕೆಲಸ ಮಾಡಿದ್ದೇನೆ. ಈ ವರ್ಷ ಕೂಡ ಇದು ನಮ್ಮವರನ್ನು ನಂಬಿದೆ, ಬಿಳಿ ಇದ್ದದ್ದು ಹಾಲು ಅಂತೇಳಿ. ಅದು ಕಳ್ಳಿಯ ಹಾಲು ಕೂಡ ಬಿಳಿ ಅಂತೇಳಿ ನನಗೆ ಗೊತ್ತಾದ್ದು ಈ ಪಟಾಕಿ ಹೊಡೆದ ನಂತರ. ನಾನು ಅವರ ಮೇಲೆ ವಿಶ್ವಾಸ ಇಟ್ಟೆ. ಆದರೆ ಅವರು ನಾನು ಗ್ರಹಿಸಿದಾಗೆ ಪಟಾಕಿ ನಿಜವಾಗಿ ಹೊಳಿಲಿಲ್ಲ. ಅದು ನನಗೊಂದು ಸೋಲೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಅಲ್ಲಿ ಎಷ್ಟು ಲಾಯ್ಕು ಬೇಲಿ ಹಾಕಿದ್ದೇನೆ, ಅಗ್ನಿಶಾಮಕ ದಳದ ತರಿಸಿದ್ದೇನೆ, ಅದರನ್ನೆಲ್ಲ ಹಾರಿ ಹೋಗಿ ಒಬ್ಬ ಫಟ ತೆಗೆದಿದ್ದಾನೆ. ಅವನಿಗೆ ಪುಣ್ಯಕ್ಕೆ ಏನು ಆಗಲಿಲ್ಲ, ಹತ್ತಿರದಿಂದ ಹೋಗಿ ಬೇರೆಯವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇದೆಲ್ಲ ಬೇಕಾ ಜಾತ್ರೆಯಲ್ಲಿ? ನೋಡಿ, ಎಷ್ಟೋ ಜನ ನದಿಗೆ ಈಜಲಿಕ್ಕೆ ಹೋಗ್ತಾರೆ, ಪ್ರಾಣ ಕಳ್ಕೊಳ್ತಾರೆ. ಹಾಗೆ ಸಿಡಿಮದ್ದಿದ್ದು ಕೂಡ ಅದನ್ನು ಫಟ ತೆಗಿಲಿಕ್ಕೆ ಹೋಗಿ ಈ ನಮ್ಮನೆ ಅದು. ಆದರೆ ನನಗೆ ಭಾಳ ಬೇಸರ ಆಗಿದೆ. ಅವರಿಗೆ ನಮ್ಮಿಂದ ಏನು ಉಪಕಾರ ಆಗಬೇಕು ಅದನ್ನು ಮಾಡ್ತೇವೆ. ಇಂಥ ಘಟನೆ ಇನ್ನೂ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಸಿಡಿಮದ್ದು ಭಕ್ತರಿಗೆ ಹೇಗೆ ಬೇಕು ಆ ರೀತಿ ಮುಂದಿನ ದಿವಸದಲ್ಲಿ ಅದರ ಸಮಿತಿಯ ಸಭೆ ಅವರನ್ನು ಕರೆದು ಅವರಿಗೆ ನಾವು 10 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದೇವೆ. ನನಗೆ ಈ ರೀತಿಯ ಪಟಾಕಿ ಬೇಕಂತೇಳಿ ಮಾತುಕತೆ ಆಗಿದೆ. ಆದರೆ ಅವರಿಗೆ 10 ಲಕ್ಷ ನಾನು ಕೊಡುವುದೇ ಇಲ್ಲ. ಪಟಾಕಿಯಲ್ಲಿ 3 ಲಕ್ಷ ಕಲೆಕ್ಷನ್ ಇದೆ. ಅದು ನನಗೆ ಇಷ್ಟ ಇದ್ದವರ ಹತ್ರ ನಾನು ಹೀಗೆ ಕೇಳಿ ಕೊಟ್ಟದ್ದು. ಇದು ಪಟಾಕಿಯ ಬಗ್ಗೆ ದೂರುವವರು 10 ಪೈಸೆ ಹಾಕಲಿಲ್ಲ, ಕೊಟ್ಟವರು ಮಾತಾಡಲೂ ಇಲ್ಲ. ಇದು ಹಾಗೆ ಅದಕ್ಕೆ ಇನ್ನು ಅವರಿಗೆ ಅವರ ಬಗ್ಗೆ ಕಲಿಸ್ತೇನೆ. ಅಷ್ಟು ದೊಡ್ಡ ಮೊತ್ತ ನಾನು ಕೊಡುವುದಿಲ್ಲ, ಕಡಿಮೆ ಕೊಡ್ತೇನೆ. ಅದಕ್ಕೆ ಬಂದ ಶಾರ್ಟೇಜನ್ನು ನನ್ನ ಕೆಲವು ಫ್ರೆಂಡ್ಶಿಪ್ನವ್ರ ಹತ್ರ, ಆರಿಗರಾಗಲಿ, ರಾಧಣ್ಣ ಆಗಲಿ, ಹರಿಪ್ರಸಾದ್ ಅವರ ಹತ್ರ, ಇವರ ಹತ್ರ, ದೊಡ್ಡ ಶ್ರೀಮಂತರ ಹತ್ರ ಕೇಳಿ ಅದನ್ನು ತುಂಬಿಸುವಂಥ ಕೆಲಸ ಮಾಡ್ತೇನೆ. ದೇವಸ್ಥಾನಕ್ಕೆ 10 ಪೈಸೆ ಹೊರೆಯಾಗದಾಗೆ ಮಾಡ್ತೇನೆ. ಮುಂದಿನ ದಿವಸದಲ್ಲಿ ಅದು ನನಗೆ ಒಂದು ಸೋಲಂತ ಆಗಿದೆ, ಅದನ್ನು ನಾನು ಒಪ್ತೇನೆ. ಮುಂದಿನ ದಿವಸದಲ್ಲಿ ಭಕ್ತರು ಮೆಚ್ಚುವಂಥ ಕಳೆದ ವರ್ಷದ ಹಾಗೆ ಸಿಡಿಮದ್ದನ್ನು ಮಾಡುವ ಪ್ರಯತ್ನ ಖಂಡಿತವಾಗಿಯೂ ಮಾಡ್ತೇನೆ. ಹಾಗೆ ಎಲ್ಲ ರೀತಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಯಾರು ಕೂಡ ದಯಮಾಡಿ ಮತ್ತೊಮ್ಮೆ ನಾನು ಹೇಳ್ತೇನೆ, ನಿಮ್ಮ ಮನೆಯವರ, ನಿಮ್ಮ ಹೆಂಡತಿ ಮಕ್ಕಳ ವಿಷಯ ನೀವು ಹೀಗೆ ಮೊಬೈಲಲ್ಲಿ ಹಾಕ್ತೀರಾ? ಪ್ರತಿಯೊಬ್ಬರ ಮನೆಯಲ್ಲಿಯೂ ತಪ್ಪು ನಡೆಯುವುದಿಲ್ವ? ಅದನ್ನು ನೀವು ಹಾಕ್ತೀರಾ? ದೇವಸ್ಥಾನದಲ್ಲಿ ಅಲ್ಲಿ ಊದುಬತ್ತಿ ಬಿದ್ದಿದೆ, ಚಪ್ಪಲಿ ಹಾಗೆ ಆಗಿದೆ, ಎಲ್ಲ ಹಾಕ್ತಿರಲ್ಲ. ಯಾರ್ದು ದೇವಸ್ಥಾನ? ಈಶ್ವರ ಭಟ್ರ ಸಮಿತಿಯ. ನಾನು 2 ವರ್ಷದಲ್ಲಿ 3 ವರ್ಷದಲ್ಲಿ ನಾನು ಹೋಗ್ತೇನೆ. ನಮಗೆ ದೇವಸ್ಥಾನ ಶಾಶ್ವತ ಅಲ್ವ? ಅದನ್ನೆಲ್ಲ ಹಾಗೆ ಹಾಕಲಿಕ್ಕೆ ಹೋಗಬೇಡಿ. ನಮ್ಮ ದೇವಸ್ಥಾನದಲ್ಲಿ ಏನಾದರೂ ತೊಂದರೆ ಇದೆ ನೀವು ಕೂಡ ಬಂದು ಹೆಕ್ಕಿ, ಅಲ್ಲಿ ಕಸ ಇದ್ದರೆ ನೀವು ಹೆಕ್ಕಿ ಅದನ್ನು ಬಿಸಾಕಿ. ನಮ್ಮ ದೇವಸ್ಥಾನ ಈಶ್ವರ ಭಟ್ರದ್ದು ಸಮಿತಿದು ಮಾತ್ರ ಅಲ್ಲ, ಎಲ್ಲರದ್ದು. ಇದು ಎಲ್ಲರಿಗೂ ಮಾತಾಡುವ ಹಕ್ಕುಂಟು, ಪ್ರತಿಯೊಬ್ಬರಿಗೂ ಇದರ ಹಕ್ಕು ಕೇಳುವುಂಟು. ಯಾರು ಕೂಡ ಇದರ ಲೆಕ್ಕಪತ್ರ ಎಲ್ಲ ಆಗಬೇಕಷ್ಟೇ. ಎಲ್ಲರಿಗೂ ಶಾಮಿಯಾನ, ಮೈಕ, ಇವರಿಗೆಲ್ಲ ಕೊಡಬೇಕಷ್ಟೇ. ಪ್ರತಿಯೊಬ್ಬರಿಗೂ ಲೆಕ್ಕ ಬೇಕಾದರೆ ಕೊಡ್ತೇನೆ. ನೀವು ಮಾಹಿತಿ ಹಾಕಲ್ಲಿ ಕೇಳಿ. 1 ರೂಪಾಯಿಯನ್ನು ಕೂಡ ಮೋಸ ಮಾಡುವುದಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಲೆಕ್ಕ ಕೊಡಿ. ಇದು ಸುಮ್ಮನೆ ಎಲ್ಲ ಭಕ್ತರ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬೇಡಿ. ಪ್ರತಿಯೊಬ್ಬರಿಗೂ ನೋಡಿ, ಗ್ರೌಂಡ್ ಎಷ್ಟು ದೊಡ್ಡಾಗಿದೆ, ಎಷ್ಟು ಸ್ವಚ್ಛತೆ ಮಾಡಿದ್ದೇವೆ, ಎಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇವೆ.
ಇದರ ಬಗ್ಗೆ ಎಲ್ಲ ಒಳ್ಳೆಯದನ್ನು ಇಲ್ವ ಹಾಕುವುದೇ ಇಲ್ಲ ಅವರು. ಎಲ್ಲಿ ನಾನು ಹೇಳಿದಲ್ಲ ಮೊಸರಲ್ಲಿ ಕಲ್ಲು ಹುಡುಕುದಂತೇಳಿ. ನೋಡಿ ಈಗ ಉಳ್ಳಾಲ್ತಿ ಅಮ್ಮನವರ ಬರುವಿಕೆ ಜಾಗ ಎಷ್ಟೋ ಭಕ್ತರ ಕೋಟಿ ಭಕ್ತರ ಕನಸು ಅದು. ಅಲ್ಲಿ ನೋಡಿ ಎಷ್ಟೋ ಮನವಿ ಬಂದಿದೆ, 400 ಸೂಟೆ ತಗೊಂಡು ಬರ್ತೇವೆ, 10-20 ಸಾವಿರ ಜನ ಬರ್ತಾರೆ, ನಮಗೆ ಸರಿಯಾದ ದಾರಿ ಮಾಡಿಸಿಕೊಡಿ ಅಂತೇಳಿ ಅವರ ಹತ್ರ ಮನವಿ ಮಾಡಿಕೊಂಡೆವು. ಅಲ್ಲಿ ಯಾವುದೇ ಹಳೆ ಬಿಲ್ಡಿಂಗನ್ನು ತೆರವುಗೊಳಿಸಬೇಕಂತೇಳಿ ಕೋರ್ಟ್ ಆರ್ಡರ್ ಆಗಿದೆ, ತೆರವುಗೊಳಿಸಲಿಲ್ಲ. ನನಗಲ್ಲಿ ಎಷ್ಟೋ ಭಕ್ತರುಗಳು ಹೇಳಿದರು, ಆ ದಿವಸ ಅದನ್ನು ಜರಿಯುವಂಥ ಕೆಲಸ ಭಕ್ತರುಗಳು ಮಾಡಿದರು. ನನಗೆ ಫೋನ್ ಗೊತ್ತಾದಾಗೆ ನಾನು ದೇವರಿಗೆ ತುಪ್ಪದ ದೀಪ ಉರಿಸಿ ಮಹಾಲಿಂಗೇಶ್ವರ ದೇವರಿಗೆ ಕೈ ಮುಗಿದು ಯಾವುದೇ ಅಹಿತಕರ ಘಟನೆಯಲ್ಲಿ ಆಗಬಾರ್ದು ಅಂತೇಳಿ ಹೋಗುವಾಗ ಅಲ್ಲಿ ನಾನು ಹೋಗೋದು ನನ್ನ ಕರ್ತವ್ಯ. ಯಾಕೆಂದರೆ ಅಲ್ಲಿ ನಮ್ಮ ಕಟ್ಟೆ ಉಂಟು, ಅಲ್ಲಿ ಮಹಾಲಿಂಗೇಶ್ವರ ದೇವರು ಮತ್ತು ಉಳ್ಳಾಲ್ತಿ ಇವರು ಬೀಳ್ಕೊಡುವ ಎಷ್ಟೋ ವರ್ಷದ ಇತಿಹಾಸವಿದ್ದ ಜಾಗ ಅದು. ಆ ಕಟ್ಟೆಯಲ್ಲಿ 1 ಕೋಟಿ ರೂಪಾಯಿಯ ಮಲ್ಲಿಗೆ ಬೀಳ್ತದೆ. ಎಷ್ಟೋ ಜನ ಭಕ್ತಾದಿಗಳು ಅದಕ್ಕೆ ಹರಕೆ ಹೊತ್ತು ಅಲ್ಲಿ ಮಲ್ಲಿಗೆ ಹಾಕುವ ಇದು ಮೊನ್ನೆ 30,000 ಜನಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಯಾರಾದರೂ ತಲೆಗೆ ಆ ಹಳೆ ಬಿಲ್ಡಿಂಗ್ ಬಿದ್ದು ಒಡೆದ್ರೆ ಜಾಗೆಯವರಿಗೆ ಅದನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯವಾಗಿರಲಿಲ್ವ? ನಾವೇನು ಅಡಿಕೆ ಗಿಡ ಇಟ್ಟಿದ್ದೇವೆ, ತೆಂಗಿನ ಗಿಡ ಇಟ್ಟಿದ್ದೇವೆ, ಬೇಲಿ ಹಾಕಿದ್ದೇವ? ನಾನಲ್ಲಿ ಏನು ಮಾಡಲಿ? ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ದಲ್ವ ಇವರು? ಯಾರಿಗೋಸ್ಕರ? ನೋಡಿ, ಉಳ್ಳಾಲ್ತಿ ಅಮ್ಮ ಅಂದರೆ ನಮ್ಮ ಮಹಾಲಿಂಗೇಶ್ವರ ದೇವರಂದರೆ ನಮ್ಮ ಪುತ್ತೂರಿನವರ ಹೃದಯದಲ್ಲಿ ಇರುವ ದೇವರು. ಉಳ್ಳಾಲ್ತಿ ಅಮ್ಮನವರಿಗೆ ಅಲ್ಲಿ ಎಷ್ಟೋ ಹೊತ್ತಲ್ಲಿ 7.5 ಲಕ್ಷ ಕಾಣಿಕೆ ಬಿದ್ದಿದೆ, ಎಷ್ಟೋ 1 ಕೋಟಿಯಿಂದ ಕಿತ್ತು ಮಲ್ಲಿಗೆ ಬಿದ್ದಿದೆ. ಹಾಗಾದರೆ ಎಷ್ಟು ಭಕ್ತರಿದ್ದಾರೆ? ಆ ಭಕ್ತರಲ್ಲಿ ಬರುವಾಗ ಹೇಗೆ ಬರಬೇಕು? ಇದೆಲ್ಲ ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಏನಿದ್ರೂ ಮಹಾಲಿಂಗೇಶ್ವರ ದೇವರ ನಮ್ಮ ಶರೀರದಲ್ಲಿ 1 ತೊಟ್ಟು ರಕ್ತ ಇರುವ ತನಕ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಮಾಡಿಯೇ ಮಾಡ್ತೇವೆ. ಇಡೀ ದೇಶವೇ ಮೆಚ್ಚುವಂಥ ಬ್ರಹ್ಮ ಕಲಶವನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ. ನಾಳೆಯಿಂದಲೇ ನಮ್ಮ ಅಭಿವೃದ್ಧಿ ಕೆಲಸ ಮತ್ತೂ ಸ್ಟಾರ್ಟ್ ಆಗ್ತದೆ. ಹೇಗೆ ಇದು ಅಯ್ಯಪ್ಪ ಗುಡಿ, ಕೆರೆ ರಿಪೇರಿ, ನಮ್ಮ ರಕ್ತೇಶ್ವರಿ ದೇವವನ್ನು ಒಳಗೆ ತರುವುದು, ಈ ಕೆಲಸಗಳನ್ನೆಲ್ಲ ಆದಷ್ಟು ಬೇಗ ಪೂರ್ಣಗೊಳಿಸಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿ ಒಂದು ಒಳ್ಳೆಯ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮವನ್ನು ಭಕ್ತಾದಿಗಳ ಸಹಕಾರದಿಂದ ಮಾಡುತ್ತೇವೆ. ದಯಮಾಡಿ ಯಾರೂ ಕೂಡ ಕೆಲವು ವ್ಯಾಪಾರಸ್ಥರು, ಕೆಲವು ರಾಜಕೀಯ ವ್ಯಕ್ತಿಗಳು ತನ್ನ ವೈಯಕ್ತಿಕಗೋಸ್ಕರ, ತನ್ನ ರಾಜಕೀಯಕ್ಕೋಸ್ಕರ ಮತ್ತು ತನ್ನ ಶೈನಿಂಗ್ ಆಗಲಿಕ್ಕೆ ಮೊಬೈಲಲ್ಲೆಲ್ಲ ಅದನ್ನೆಲ್ಲ ಕೊಡ್ತಾರೆ. ದಯಮಾಡಿ ಭಕ್ತರು ಇದಕ್ಕೆಲ್ಲ ಏನೂ ಎಡೆ ಕೊಡದೆ ಮುಂದಿನ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಸಹಕರಿಸಬೇಕಂತ ಕೇಳಿಕೊಳ್ತಾರೆ.